ಲೋಕಸಭಾ ಚುನಾವಣೆಯ ಈ ಒಂದು ಸಂದರ್ಭದಲ್ಲಿ ಚುನಾವಣಾ ಕಚೇರಿಯ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇವತ್ತಿನ ಈ ಒಂದು ಚುನಾವಣಾ ಕಚೇರಿಯ ಉದ್ಘಾಟನೆಯನ್ನ ನಮ್ಮ ಮಂಗಳೂರು ಕ್ಷೇತ್ರದ ಸಂಸದರು, ಕರ್ನಾಟಕ ರಾಜ್ಯದ ಬಿಜೆಪಿಯ ಮಾಜಿ ಅಧ್ಯಕ್ಷರು ಆದ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ರವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ. ಈ ಬಾರಿಯ 2024ರ ಚುನಾವಣೆಯ ರಣರಂಗ ಸಿದ್ಧ ಆಗಿದೆ. ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭೆಯ ಅಭ್ಯರ್ಥಿಯಾಗಿ ನಮ್ಮ ಸಮರ್ಥ ನಾಯಕರಾಗಿರ್ತಕ್ಕಂಥ 16 ವರ್ಷಗಳಿಂದ ಸೇನೆಯಲ್ಲಿ ಕಾರ್ಯವನ್ನು ಮಾಡಿರ್ತಕ್ಕಂಥ ಒಬ್ಬ ಯುವ ನಾಯಕರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವರನ್ನ ಅಭ್ಯರ್ಥಿಯಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆಯನ್ನು ಮಾಡಿದ್ದಾರೆ. ಚುನಾವಣೆ ತಯಾರಿಗಳು ನಡೀತಾ ಇರಬೇಕಿದ್ರೆ ಸಹಜವಾಗಿ ಜಿಲ್ಲೆಯ ಕಾರ್ಯಾಲಯ, ಕ್ಷೇತ್ರಗಳ ಕಾರ್ಯಾಲಯಗಳ ನಿರ್ಮಾಣ, ಅದರ ಮುಖಾಂತರವಾಗಿ ಚುನಾವಣೆಯನ್ನು ಎದುರಿಸತಕ್ಕಂಥ ಕಾರ್ಯವನ್ನು ನಮ್ಮ ಕಾರ್ಯಕರ್ತರು ಹಿಂದಿನಿಂದ ನಡೆಸಿಕೊಂಡು ಬಂದಿದೆ. ಇವತ್ತು ಅದರ ನಿಮಿತ್ತ ಪುತ್ತೂರಿನ ಮತಕ್ಷೇತ್ರದ ಕಾರ್ಯಾಲಯದ ಉದ್ಘಾಟನೆ ಆಗಿದೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಹಿಂದಿನ ಎಲ್ಲ ಮತಗಳ ಅಂತರದಿಂದ ಹೆಚ್ಚು ಅಂತರಗಳನ್ನು ಪಡೆಯುವ ಮುಖಾಂತರ ಒಂದು ಇತಿಹಾಸದ ನಿರ್ಮಾಣ ಆಗಲಿ, ಈ ಕಾರ್ಯಾಲಯ ನಮಗೆ ಪ್ರೇರಣೆಯ ಶಕ್ತಿಯ ಕೇಂದ್ರ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದೆ. ಈ ಚುನಾವಣೆ ಇದು ಯಾವುದೋ ಪಂಚಾಯತ್ ಚುನಾವಣೆ, ವಿಧಾನಸಭೆಯ ಚುನಾವಣೆ ಅಲ್ಲ. ಇದು ದೇಶದ ದಿಕ್ಕನ್ನು ನಿರ್ಮಾಣ ಮಾಡತಕ್ಕಂಥ, ದೇಶದ ದಿಕ್ಕಿನ ಬದಲಾವಣೆ ಮಾಡತಕ್ಕಂಥ, ಜಗದ್ವಂದ್ಯ ಭಾರತ ನಿರ್ಮಾಣದ ಸಂಕಲ್ಪವನ್ನ ಈಡೇರಿಸತಕ್ಕಂಥ ಚುನಾವಣೆ. ಹಾಗಾಗಿ ಈ ಚುನಾವಣೆ ಫಲಿತಾಂಶ ಏನು ಹೇಳಿದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ನಿರೀಕ್ಷೆಗಳ ಮಧ್ಯೆ ಮತ್ತೆ ನರೇಂದ್ರ ಮೋದಿ ಅವರು 400 ಸ್ಥಾನಗಳನ್ನು ಪಡೆಯುವುದರ ಮುಖಾಂತರ ಮತ್ತೆ ಪ್ರಧಾನಮಂತ್ರಿ ಆಗುವುದು ನಿಶ್ಚಯ, ಅದು ನಿಶ್ಚಿತ. ಆ ಗೆಲುವಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೊಡುಗೆ ದಕ್ಷಿಣ ಕನ್ನಡ ಜಿಲ್ಲೆದು ಏನು ಹೇಳಿದ್ರೆ ಖಂಡಿತವಾಗಿ ಇಲ್ಲೂ ಗೆಲುವನ್ನು ಸಾಧಿಸಬೇಕು. ಗೆಲುವಿಗೆ ವಿಜಯ ಅಂತ ಹೆಸರು, ಗೆಲುವಿಗೆ ವಿಜಯ ಅಂತ ಹೆಸರು. ವಿಜಯಕ್ಕನ್ನು ಸಾಧಿಸಿದ್ರೆ ಅದಕ್ಕೆ ಇತಿಹಾಸ ನಿರ್ಮಾಣ ಅಂತ ಹೇಳ್ತಾರೆ. ನಾವು ಈ ಬಾರಿ ಮೋದಿಗೆ ಕೊಡುಗೆ ಕೊಡಬೇಕು, ನರೇಂದ್ರ ಮೋದಿ ಅವರಿಗೆ ಕೊಡುಗೆಗಳನ್ನು ಕೊಡಬೇಕು, ಭಾರತೀಯ ಜನತಾ ಪಾರ್ಟಿಗೆ ಕೊಡುಗೆಗಳನ್ನು ಕೊಡಬೇಕು. ನಾವು ನಿರಂತರವಾಗಿ 34 ವರ್ಷಗಳಿಂದ ಈ ಕ್ಷೇತ್ರದ ಲೋಕಸಭೆಯನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೀವಿ. 34 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ಕೈಯಲ್ಲಿದೆ. ಆದರೆ ಈ ಬಾರಿ ನರೇಂದ್ರ ಮೋದಿಗೆ ಕೊಡುಗೆ ಏನು? ಕಳೆದ ಬಾರಿ 2,73,000 ಮತಗಳ ಅಂತರದಿಂದ ಗೆದ್ದಿದ್ದೀವಿ. ಈ ಸಾರಿ 3.5 ಲಕ್ಷದ ಮತಗಳ ಅಂತರದಿಂದ ನಾವು ಇತಿಹಾಸ ನಿರ್ಮಾಣ ಮಾಡಿ ನರೇಂದ್ರ ಮೋದಿಗೆ ನಮ್ಮ ಅಭ್ಯರ್ಥಿಯನ್ನು ಕಳಿಸಿಕೊಡಬೇಕು. ಹಾಗೆ ಆ ಸಂಕಲ್ಪದ ಅಡಿಯಲ್ಲಿ ನಾವು ಈ ಕಾರ್ಯಾಲಯದ ಉದ್ಘಾಟನೆಯನ್ನು ಮಾಡಿದ್ದೇವೆ. ಹಾಗಾಗಿ ಜಿಲ್ಲೆಯಲ್ಲಿ 3,50,000 ಮತಗಳ ಅಂತರ ಪಡಿಬೇಕು ಅಂತ ಆದ್ರೆ ಪುತ್ತೂರಲ್ಲಿ ಎಷ್ಟಾಗಬೇಕು? ಕಳೆದ ಬಾರಿ ಅತಿ ಹೆಚ್ಚು ಮತಗಳ 30,000 ಮತಗಳ ಅಂತರವನ್ನು ತಂದುಕೊಟ್ಟಿದ್ರಿ. ಈ ಸಾರಿ ಬಾಲಕೃಷ್ಣನ್ನ, ಅಚ್ಯುತ್ ಮೂಡಿತ್ಯಾರು, ತಿಮ್ಮಪ್ಪಣ್ಣ ಎಲ್ಲ ಹಿರಿಯರು ಇಲ್ಲಿ ಸೇರ್ಕೊಂಡಿದ್ದಾರೆ. ಅಪ್ಪಯ್ಯ ಮಣಿಯನ್ ಇದ್ದಾರೆ, ಲೋಕೇಶ್ ಇದ್ದಾರೆ, ವಿಶ್ವೇಶ್ವರ ಭಟ್ರ ಅಂತ ಅವರು ಬಂದು ಕೂತಿದ್ದಾರೆ. ಹಾಗಾಗಿ ನನಗೆ ವಿಶ್ವಾಸ ಇದೆ 50,000 ಮತಗಳ ಹೆಚ್ಚು ತರುವುದಕ್ಕೆ ಎಲ್ಲರೂ ಪ್ರಯತ್ನಗಳನ್ನು ಮಾಡ್ತೀವಿ, ಆಕಾರ ಮಾಡ್ತೀವಿ ಅಂತ. ಹಾಗಾಗಿ ಕಳೆದ ಬಾರಿಗಿಂತ ಹೆಚ್ಚು ಮತಗಳನ್ನು ತರತಕ್ಕಂಥ ಪ್ರಯತ್ನಗಳಾಗಬೇಕು. ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭೆಯಲ್ಲಿ ಕಳೆದ 15 ವರ್ಷಗಳಿಂದ ನಾನು ಸಂಸದನಾಗಿದ್ದೆ. 15 ವರ್ಷಗಳಿಂದ. ಅದರಲ್ಲಿ 5 ವರ್ಷಗಳ ಕಾಲ ನಾನು ವಿರೋಧ ಪಾರ್ಟಿಯ UPA ಸರ್ಕಾರದ ಅವಧಿಯಲ್ಲಿ ಲೋಕಸಭಾ ಸದಸ್ಯ. 10 ವರ್ಷಗಳ ಕಾಲ ನಮ್ಮದೇ ಸರ್ಕಾರ NDA ಸರ್ಕಾರದ ಆಡಳಿತದಲ್ಲಿ ನರೇಂದ್ರ ಮೋದಿಯ ಪ್ರಧಾನಮಂತ್ರಿಯ ಕಾಲಘಟ್ಟದಲ್ಲಿ ನಾನು ಲೋಕಸಭಾ ಸದಸ್ಯ. ನಿಮಗೆ ಅಂಕಿಅಂಶಗಳು ನನ್ನ ಹತ್ರ ಅಧಿಕೃತವಾಗಿರ್ತಕ್ಕಂಥ ಸರ್ಕಾರಿ ಅಂಕಿಅಂಶಗಳಿದ್ದಾವೆ, ಅಧಿಕೃತವಾಗಿರ್ತಕ್ಕಂಥ ದಾಖಲೆಗಳಿದ್ದಾವೆ. ಪ್ರಾರಂಭದ 5 ವರ್ಷಗಳಲ್ಲಿ ಈ ಜಿಲ್ಲೆಗೆ UPA ಸರ್ಕಾರದ ಕಾಲಘಟ್ಟದಲ್ಲಿ ಬಂದ ಹಣ 4,500 ಕೋಟಿ ರೂಪಾಯಿಗಳು. ಕಳೆದ 10 ವರ್ಷದಲ್ಲಿ ಈ ಜಿಲ್ಲೆಗೆ ಬಂದ ಹಣ 1,13,000 ಕೋಟಿ ರೂಪಾಯಿಗಳನ್ನು ಈ ಜಿಲ್ಲೆಗೆ ನರೇಂದ್ರ ಮೋದಿ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಬಹಳಷ್ಟು ಯೋಜನೆಗಳು ಬಂದಿದ್ದಾವೆ. ಯೋಜನೆಗಳ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತೇವೆ. ಈಗಾಗಲೇ ಮಾಧ್ಯಮ ಮುಖಾಂತರ, ಪತ್ರಿಕೆ, ಪುಸ್ತಕಗಳ ಮುಖಾಂತರ ಬಿಡುಗಡೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಭೆಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಸ್ಥಳದ ಅಭಾವ ಇದನ್ನು ಕಂಡಾಗ ಇವತ್ತು ಬಹಳ ಆನಂದ ಆಗುತ್ತೆ. ಯಾಕಂದ್ರೆ
ಇವತ್ತು ಉದ್ಘಾಟನೆಗೆ ಕಾರ್ಯಾಲಯ ತುಂಬಿ ತುಳುಕ್ತಾ ಇದೆ. ಬಿಜೆಪಿ ಹೊರಗೆ ಜನ ನಿಲ್ಲುವಷ್ಟು ಪರಿಸ್ಥಿತಿ ಬೆಳೆದಾಗಿದೆ. ಹಾಗಾಗಿ ಇವತ್ತು ಒಳ್ಳೆಯ ವಾತಾವರಣದಲ್ಲಿ ನಮ್ಮ ಕಾರ್ಯಾಲಯ ಉದ್ಘಾಟನೆ ಆಗಿದೆ. ಇಷ್ಟೇ ನಾನು ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಪ್ರಧಾನಮಂತ್ರಿಗಳು ಒಂದು ಗುರಿಯನ್ನು ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಕಾರ್ಯಕಾರಿಣಿಯ ಸಮಾರೋಪದಲ್ಲಿ ಭಾಷಣವನ್ನ ಮಾಡ್ತಾ ಒಂದು ಮಾತಿನ ಉಲ್ಲೇಖವನ್ನ ಮಾಡಿದರು. ಈ ದೇಶದಲ್ಲಿ 400 ಸ್ಥಾನಗಳನ್ನು ಗೆದ್ದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗುವುದು ಭಾರತೀಯ ಜನತಾ ಪಾರ್ಟಿ ಗೆಲುವಲ್ಲ. ಈ ದೇಶದಲ್ಲಿ 16 ರಾಜ್ಯಗಳಲ್ಲಿ ಮುಖ್ಯಮಂತ್ರಿಯನ್ನ ಪಡೆದು ಭಾರತೀಯ ಜನತಾ ಪಾರ್ಟಿಯ ಗೆಲುವಲ್ಲ. ಈ ದೇಶದಲ್ಲಿ 400 ಸ್ಥಾನಗಳಲ್ಲಿ ಲೋಕಸಭಾ ಸದಸ್ಯರನ್ನು ಗೆದ್ದಿರೋದು ಭಾರತೀಯ ಜನತಾ ಪಾರ್ಟಿಯ ಗೆಲುವಲ್ಲ. ಈ ದೇಶದಲ್ಲಿ ಅತಿ ಹೆಚ್ಚು ಶಾಸಕರನ್ನ ಪಡೆದಿರೋದು ಭಾರತೀಯ ಜನತಾ ಪಾರ್ಟಿಯ ಗೆಲುವಲ್ಲ. ಭಾರತೀಯ ಜನತಾ ಪಾರ್ಟಿಯ ಮುಂದಿನ 30-40 ವರ್ಷಗಳ ಶಾಶ್ವತ ಗೆಲುವಾಗಬೇಕು ಅಂತ ಆದ್ರೆ ಮತಗಟ್ಟೆಯ ಗೆಲುವು ದೇಶದ ಗೆಲುವಾಗಬೇಕು. ಹಾಗಾಗಿ ಮತಗಟ್ಟೆಯನ್ನ ಗೆದ್ದು ದೇಶವನ್ನ ಗೆಲ್ಲಬೇಕು ಅಂತ ಹೇಳುವಂತ ಉಲ್ಲೇಖವನ್ನ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಕೂತಿರುವ ನಾವೆಲ್ಲರೂ ಸಂಕಲ್ಪ ಮಾಡಬೇಕು, ನನ್ನ ಮತಗಟ್ಟೆಯಲ್ಲಿ ಅತಿ ಹೆಚ್ಚು ಓಟನ್ನ ಬಿಜೆಪಿಗೆ ತಂದು ಕೊಡ್ತೇನೆ ಅನ್ನುವ ಸಂಕಲ್ಪದಿಂದ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ಅಭಿನಂದನೆಗಳು. ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ. ಮದುವೆ, ನಿಶ್ಚಿತಾರ್ಥ, ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ 750ರಿಂದ 1000 ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ, ನಾನ್ ಎಸಿ, ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್, ವಿಶಾಲವಾದ ವಾಹನ ಪಾರ್ಕಿಂಗ್, ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣ ಕಲಾ ಮಂದಿರ, ಮುಖ್ಯ ರಸ್ತೆ, ಪುತ್ತೂರು. 8310091376 9448120315. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.